ಕೊಬ್ಬರಿ ಧಾರಣೆ ಕುಸಿತ ಕಂಡಿರುವುದನ್ನು ಖಂಡಿಸಿ ತುರುವೇಕೆರೆ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಪ್ರಗತಿಪರ ಸಂಘಟನೆಗಳ ವತಿಯಿಂದ ಗುರುವಾರ ಬಂದ್ ಆಚರಿಸಲಾಯಿತು. ಬೆಳಗ್ಗೆ 6 ಗಂಟೆಯಿಂದಲೇ ಪಟ್ಟಣದ ಅಂಗಡಿ ಮುಂಗಟ್ಟುಗಳಲ್ಲಿ ವ್ಯಾಪಾರವನ್ನು ಸ್ಥಗಿತಗೊಳಿಸುವ ಮೂಲಕ ಸ್ವಯಂ ಪ್ರೇರಿತವಾಗಿ ಬಂದ್ ಆಚರಿಸಲಾಗಿದ್ದು, ಬಂದ್ ಭಾಗಶಃ ಸಕ್ಸಸ್ ಆಗಿದೆ. ತುರುವೇಕೆರೆ ಎಪಿಎಂಸಿ ಮಾರುಕಟ್ಟೆಯಿಂದ ಪ್ರತಿಭಟನಾಕಾರರು ರೋಡ್ ಶೋ ಮೂಲಕ ದಬ್ಬೆಘಟ್ಟ ರಸ್ತೆಯಲ್ಲಿ ಸಾಗಿ ಬಾಣಸಂದ್ರ ಮತ್ತು ಮಾಯಸಂದ್ರ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೆಲಕಾಲ ರಸ್ತೆ ತಡೆ ನಡೆಸಿದರು. ಇದೇ ವೇಳೆ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ಹಸಿರು ಸೇನೆ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್, 1983ನೇ ಇಸವಿಯಲ್ಲಿ 9,700 ಇದ್ದಂತಹ ಕೊಬ್ಬರಿ ಧಾರಣೆ 40 ವರ್ಷಗಳ ನಂತರ 8,000 ರೂಪಾಯಿಗಳಿಗೆ ಕುಸಿದಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಯಾವ ಮಾನದಂಡವನ್ನು ಇಟ್ಟುಕೊಂಡು ಬೆಲೆ ನಿಗದಿ ಮಾಡ್ತೀರಿ ಅಂತ ಪ್ರಶ್ನೆ ಮಾಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ಪಟೇಲ್, ತಾಲೂಕು ಅಧ್ಯಕ್ಷ ತಾಲ್ಕೆರೆ ನಾಗೇಂದ್ರ, ಸತೀಶ್ ಕೆಂಕೆರೆ, ಧನಂಜಯ, ಡಿಪಿ ರಾಜು, ವರ್ತಕರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್, ಕುವೆಂಪು ಕರುನಾಡ ಸೇನೆಯ ವೆಂಕಟೇಶ್, ಸಿಐಟಿಯು ಸತೀಶ್, ಬೀದಿ ಬದಿ ವ್ಯಾಪಾರಿಗಳ ಸಂಘದ ಮಾರುತಿ, ಧನಂಜಯ ಹಾಗೂ ತಾಲೂಕಿನ ಪ್ರಗತಿಪರ ಸಂಘಟನೆಗಳು, ಸವಿತಾ ಸಮಾಜದವರು, ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗವಹಿಸಿದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಎಲ್ಲ ಒಂದು ಸಂಘ, ರೈತ ಸಂಘ ಸಂಘಟನೆಗಳು ಸದಸ್ಯರು, ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ಆನಂದ್ ಪಟೇಲ್ ಅವರೇ ಮತ್ತು ನಮ್ಮ ಎಲ್ಲ ಈ ಭಾಗದ ರೈತ ಮುಖಂಡರು, ರೈತರು ಎಲ್ಲರಿಗೂ ನನ್ನ ವಂದನೆಗಳು ತಿಳಿಸಿ, ಈಗಾಗಲೇ ಸವಿಸ್ತರವಾಗಿ ಹೇಳಿದ್ದಾರೆ. ಹೇಗೆ ರೈತರು ಎಷ್ಟೆಲ್ಲ ಸಂಕಟ, ಎಷ್ಟೆಲ್ಲ ಕಷ್ಟಗಳು ನೋಡಿದ್ದೀರಾ. ಇದು ನಮಗೆ 20,000 ಇತ್ತು ಕೊಬ್ಬರಿ ಬೆಲೆ, ಕೇವಲ 2 ವರ್ಷದ ಹಿಂದೆ 19-20 ಸಾವಿರ ಇತ್ತು. 1 ವರ್ಷ 1.5 ವರ್ಷದ ಹಿಂದೆ ದಿಢೀರಂತ 9,500 ಸಾವಿರಕ್ಕೆ ಬಂತು. ನಾವು ಅವತ್ತಿನ ದಿವಸ ನಮ್ಮ ರೈತರ ಪರವಾಗಿ ನಿಂತ್ಕೋಬೇಕು ಅಂತ ನಾವು ತಿಪ್ಪೆಯಿಂದ ಶುರು ಮಾಡಿದ್ವಿ ಹೋರಾಟನ. ಅದು ಎಲ್ಲ ಭಾಗದಲ್ಲೂ ಹೋರಾಟ ದೊಡ್ಡ ಮಟ್ಟದಲ್ಲಿ ಇದೊಂದು 2022ನೇ ಇಸ್ವಿನಲ್ಲಿ ಜೋರಾಗಿ ಹೋರಾಟಗಳು ಶುರು ಮಾಡಿದ್ರು. ಅವತ್ತು ನಮ್ಮ ರೈತರ ಕಷ್ಟಕ್ಕೆ ಇವತ್ತು ಧ್ವನಿಗೂಡಿಸಬೇಕು ಅಂತ ಕೇಂದ್ರ ಸರ್ಕಾರ ನಮ್ಮ ಎಲ್ಲರ ಒತ್ತಾಯಕ್ಕೆ 750 ರೂಪಾಯಿ ಕೇವಲ ಕನ್ನೋಸೋದಕ್ಕೆ 750 ರೂಪಾಯಿ ಕೊಡ್ತು. ಅವರು ನಿಗದಿ ಮಾಡಿದ್ದು 11,000 ವೈಜ್ಞಾನಿಕವಾಗಿ. ಅದು ಅವೈಜ್ಞಾನಿಕ, ಅದು ವೈಜ್ಞಾನಿಕ ಅಲ್ಲ. ಅದು ಈಗ ಹೇಳ್ತಾ ಇದ್ರು ಚಂದ್ರಶೇಖರ್ ಅವರು, 17,800 ರೂಪಾಯಿ ಅಸಲಾಗುತ್ತೆ 1 ಕ್ವಿಂಟಲ್ ಕೊಬ್ಬರಿಗೆ. ಯಾವ ಆಧಾರದ ಮೇಲೆ ಕೇಂದ್ರ ಸರ್ಕಾರ 11,000 ರೂಪಾಯಿ ಫಿಕ್ಸ್ ಮಾಡ್ತು? ಈ ಭಾಗದ ರೈತರಿಗೆ ಅವರು ಕೇಂದ್ರ ಸರ್ಕಾರ ಕಣ್ಣೇ ಇಲ್ವಾ? ಈ ಭಾಗದ ರೈತರು ಅವನು ತೋಡ್ಕೊಳ್ಳೋದಕ್ಕೆ, ಅವರು ಕೇಳಿಸ್ಕೊಳ್ಳೋದಕ್ಕೂ ಅವ್ರಿಗೆ ತೀರ ಇಲ್ವಾ ಅಂತ ಎಲ್ಲ ಒಂದ್ ಕಡೆ ಸಂದೇಹ ಆಗುತ್ತದೆ. ಕೊಬ್ಬರಿ ಬೆಳೆಗಾರರ ಮೇಲೆ ಯಾಕೆ ಇಷ್ಟೊಂದು ತಾತ್ಸಾರ? ಕೇಂದ್ರ ಸರ್ಕಾರಕ್ಕಿರ್ಬೋದು, ರಾಜ್ಯ ಸರ್ಕಾರಕ್ಕಿರ್ಬೋದು. ಇವತ್ತು ಚುನಾವಣೆ ಪೂರ್ವದಲ್ಲಿ ಅವತ್ತಿನ ದಿವಸ ನಮ್ಮೆಲ್ಲ ಹೋರಾಟಗಳು, ನಮ್ಮ ಕಷ್ಟಗಳು, ರೈತರೆಲ್ಲ ನೊಂದೋಗಿದ್ರು ಪಾಪ. ಏನಕ್ಕೆ ಅಂತಂದ್ರೆ ಈ ಭಾಗದ ರೈತರಿಗೆ ಒಂದು 35ರಿಂದ 36 ತಾಲೂಕು ಏನಿದೆ ಕಲ್ಪತರು ನಾಡು, ಎಲ್ಲ ಕೊಬ್ಬರಿ ಬೆಳೆಗಾರರಿಗೆ ನಮ್ಮ ಜೀವನಾಡಿ ಅಂತಂದ್ರೆ ರೈತರು ಕೊಬ್ಬರಿ. ಅದು ನಾವು ದಿನನಿತ್ಯ ಏನಾದ್ರೂ ಜೀವನ ಸಾಧಿಸ್ತಾ ಇದೀವಿ ಅಂತಂದ್ರೆ ಅದು ಕೊಬ್ಬರಿ ಬೆಳೆಯಿಂದ. ಆ ಕೊಬ್ಬರಿ ಬೆಳೆನ ಜೀವನ ಮಾಡ್ಕೊಂಡು ಇವತ್ತು ನಾವು ನಂಬ್ಕೊಂಡು ಜೀವನ ಮಾಡ್ತಾ ಇದ್ವಿ. ಮಕ್ಕಳನ್ನ ಓದಿಸೋದಿರ್ಬೋದು, ಒಂದು ಮದುವೆಗಳಿರ್ಬೋದು, ಏನೇ ಕಾರ್ಯಕ್ರಮಗಳಿರ್ಬೋದು, ಅದು ಏನಾದ್ರೂ ಕೈ ಕೊಡ್ತಂತಂದ್ರೆ ಅವನು ವರ್ಷವಿಡೀ ಅವನು ಸಾಲ ತಗೊಂಡ್ಬರ್ತಾನೆ. ಬರೀ ಅವನು ಈ ಬಿತ್ತಿನ ಬೀಜಗಳು ಸಾಲ ತಗೊಂಡ್ಬರ್ತಾನಲ್ಲ, ಅದನ್ನು ಬಡ್ಡಿ ತೀರ್ಸಕ್ಕಾಗಲ್ಲ. ಇವತ್ತು ಮಳೆ 1 ತಿಂಗಳು ಲೇಟ್ ಆಯ್ತು, ಇವತ್ತು ಬೆಳೆಗಳೇ ಬೆಳೆದಿಲ್ಲ. ಇವತ್ತು ವಿಮೆಗಳು ಸರ್ಕಾರ ಏನೆಲ್ಲ ಹೇಳ್ತಾರೆ, ಬೆಳೆಗಳಿಗೆ ವಿಮೆ ಕೊಡ್ತಾ ಇದೀವಿ ಅಂತ, ವಿಮೆ ದುಡ್ಡೇ ಕೊಟ್ಟಿಲ್ಲ ಕೆಲವು ಭಾಗದಲ್ಲಿ. ಹೀಗೆ ಪಾಪ ನಮ್ಮ ಎಲ್ಲಾ ಭಾಗದಲ್ಲೂ ಈ ಒಂದು ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಎಲ್ಲ ಒಂದು ಸಂಘ, ರೈತ ಸಂಘ ಸಂಘಟನೆಗಳು ಸದಸ್ಯರು, ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ಆನಂದ್ ಪಟೇಲ್ ಅವರೇ ಮತ್ತು ನಮ್ಮ ಎಲ್ಲ ಈ ಭಾಗದ ರೈತ ಮುಖಂಡರು, ರೈತರು ಎಲ್ಲರಿಗೂ ನನ್ನ ವಂದನೆಗಳು ತಿಳಿಸಿ, ಈಗಾಗಲೇ ಸವಿಸ್ತರವಾಗಿ ಹೇಳಿದ್ದಾರೆ. ಹೇಗೆ ರೈತರು ಎಷ್ಟೆಲ್ಲ ಸಂಕಟ, ಎಷ್ಟೆಲ್ಲ ಕಷ್ಟಗಳು ನೋಡಿದ್ದೀರಾ. ಇದು ನಮಗೆ 20,000 ಇತ್ತು ಕೊಬ್ಬರಿ ಬೆಲೆ, ಕೇವಲ 2 ವರ್ಷದ ಹಿಂದೆ 19-20 ಸಾವಿರ ಇತ್ತು. 1 ವರ್ಷ 1.5 ವರ್ಷದ ಹಿಂದೆ ದಿಢೀರಂತ 9,500 ಸಾವಿರಕ್ಕೆ ಬಂತು. ನಾವು ಅವತ್ತಿನ ದಿವಸ
ನಮ್ಮ ರೈತರ ಪರವಾಗಿ ನಿಂತ್ಕೋಬೇಕು ಅಂತ ನಾವು ತಿಪ್ಪೆಯಿಂದ ಶುರು ಮಾಡಿದ್ವಿ ಹೋರಾಟನ. ಅದು ಎಲ್ಲಾ ಭಾಗದಲ್ಲೂ ಹೋರಾಟ ದೊಡ್ಡ ಮಟ್ಟದಲ್ಲಿ ಇದೊಂದು 2022ನೇ ಇಸ್ವಿನಲ್ಲಿ ಜೋರಾಗಿ ಹೋರಾಟಗಳು ಶುರು ಮಾಡಿದ್ರು. ಅವತ್ತು ನಮ್ಮ ರೈತರ ಕಷ್ಟಕ್ಕೆ ಇವತ್ತು ಧ್ವನಿಗೂಡಿಸಬೇಕು ಅಂತ ಕೇಂದ್ರ ಸರ್ಕಾರ ನಮ್ಮ ಎಲ್ಲರ ಒತ್ತಾಯಕ್ಕೆ 750 ರೂಪಾಯಿ ಕೇವಲ ಕಣ್ಣೋಸೋದಕ್ಕೆ 750 ರೂಪಾಯಿ ಕೊಡ್ತು. ಅವರು ನಿಗದಿ ಮಾಡಿದ್ದು 11,000 ವೈಜ್ಞಾನಿಕವಾಗಿ, ಅದು ಅವೈಜ್ಞಾನಿಕ, ಅದು ವೈಜ್ಞಾನಿಕ ಅಲ್ಲ. ಅದು ಈಗ ಹೇಳ್ತಾ ಇದ್ರು ಚಂದ್ರಶೇಖರ್ ಅವರು 17,800 ರೂಪಾಯಿ ಅಸಲಾಗುತ್ತೆ ಒಂದು ಕ್ವಿಂಟಲ್ ಕೊಬ್ಬರಿಗೆ. ಯಾವ ಆಧಾರದ ಮೇಲೆ ಕೇಂದ್ರ ಸರ್ಕಾರ 11,000 ರೂಪಾಯಿ ಫಿಕ್ಸ್ ಮಾಡ್ತು?